ಲಸಿಕೆ ವಿಚಾರದಲ್ಲಿ ಅವ್ಯವಹಾರ ಹಾಗೂ ಭ್ರಷ್ಟಾಚಾರ ನಡೆಸುವ ದೌರ್ಭಾಗ್ಯ ಬಿಜೆಪಿ ಕಾರ್ಯಕರ್ತರಿಗೆ ಬಂದಿಲ್ಲ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಏನಾದರೂ ದಾಖಲೆ ಇದ್ರೆ ಬಹಿರಂಗಪಡಿಸಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಸವಾಲು ಹಾಕಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಸಿಕೆ ವಿತರಣೆಯ ವೇಳೆ ಕಾಂಗ್ರೆಸ್ ವಾರ್ಡ್ನಲ್ಲಿ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ಅದರ ಬಗ್ಗೆ ದಾಖಲೆ ಕೂಡ ಇದೆ. ಕಾಂಗ್ರೆಸ್ಸಿಗರು ಇಡೀ ವಾರ್ಡ್ನಲ್ಲಿ ಲಸಿಕೆ ಬರುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ಆ ಮೂಲಕ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ. ಇದನ್ನೇ ಕಾಂಗ್ರೆಸ್ಸಿಗರು ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಇದನ್ನ ಅರಿತ ಬಿಜೆಪಿ ಕಾರ್ಪೊರೇಟರ್ಗಳು ಅವರ ವಾರ್ಡ್ನಲ್ಲಿ ಲಸಿಕೆ ವಿತರಣೆಯನ್ನ ಅಚ್ಚುಕಟ್ಟಾಗಿ ಮಾಡುವ ಉದ್ದೇಶದಿಂದ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಯುಟಿ ಖಾದರ್ ಅವರು ಲಸಿಕೆಯ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಆದರೆ ಅವರು ಮಾತ್ರ ಮನೆಯಲ್ಲಿಯೇ ಲಸಿಕೆಯನ್ನ ಹಾಕಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ 45 ವರ್ಷದ ಕೆಳಗಿನ ತನ್ನ ಆಪ್ತ ಸಹಾಯಕನಿಗೆ ಎಲ್ಲಿ ಯಾವ ಮಾನದಂಡದಲ್ಲಿ ಲಸಿಕೆಯನ್ನ ಕೊಡಿಸಿದ್ದಾರೆ ಎಂಬುದನ್ನು ಖಾದರ್ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಸ್ಪಷ್ಟಪಡಿಸಲಿ ಎಂದು ಸುದರ್ಶನ್ ಮೂಡಬಿದ್ರೆ ಆಗ್ರಹಿಸಿದರು. ಲಸಿಕೆ ನೀಡುವಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆಸುವ ದೌರ್ಭಾಗ್ಯ ಬಿಜೆಪಿಯ ಕಾರ್ಯಕರ್ತರಿಗೆ ಬಂದಿಲ್ಲ. ಶಾಸಕರಾದ ವೇದವ್ಯಾಸ್ ಕಾಮತ್ರವರ ಮನೆಯಲ್ಲಿ ಲಸಿಕೆಯ ಟೋಕನ್ ಅನ್ನ ವಿತರಿಸ್ತಾ ಇದ್ದಾರೆ ಎನ್ನುವ ಒಂದು ಆರೋಪವನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾಡಿದ್ದಾರೆ. ಆ ಬಗ್ಗೆ ಏನಾದರೂ ದಾಖಲೆ ಇದ್ರೆ ಅವರದನ್ನು ಬಹಿರಂಗಪಡಿಸಬೇಕು. ಲಸಿಕೆ ವಿತರಣೆ ಕೇಂದ್ರದಲ್ಲಿ ಒಂದು ಬಿಜೆಪಿಯ ಕಾರ್ಯಕರ್ತರು ಅವ್ಯವಹಾರ ಮಾಡ್ತಾರೆ, ಅಲ್ಲಿ ಹೋಗಿ ನಿಲ್ತಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಹತ್ರ ದಾಖಲೆ ಇದೆ. ಅವರವರ ವಾರ್ಡ್ನಲ್ಲಿ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಕೂಡ ಹೋಗಿ ನಿಂತಿದ್ದಾರೆ. ಫೋಟೋಸ್ ಇದೆ ನಮ್ಮ ಹತ್ರ. ಪ್ರಾರಂಭದಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಲಿಮಿಟೆಡ್ ಅಲ್ಲಿ ವ್ಯಾಕ್ಸಿನ್ ಬರ್ತಾ ಇದೆ. ಆದರೆ ಕಾಂಗ್ರೆಸ್ಸಿಗರು ಇಡೀ ವಾರ್ಡ್ನಲ್ಲಿ ನಾಳೆ ಲಸಿಕೆ ಬರ್ತದೆ, ನೀವೆಲ್ಲರೂ ಬರಬೇಕು ಎನ್ನುವುದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಚಾರ ಮಾಡೋದ್ರ ಮುಖಾಂತರ ಜನ ಜಂಗುಳಿಯಲ್ಲಿ ಸೇರುವ ರೀತಿಯಲ್ಲಿ ಗದ್ದಲ ಏರ್ಪಡಿಸುವಲ್ಲಿ ಕಾಂಗ್ರೆಸ್ ಭಾರಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇದನ್ನ ಗಮನಿಸಿದಂತಹ ನಮ್ಮ ಕಾರ್ಪೊರೇಟರ್ಗಳು ಅವರವರ ವಾರ್ಡ್ನಲ್ಲಿ ಇವತ್ತು ನಿಂತು ಲಸಿಕೆ ವಿತರಣೆ ಬಹಳ ವ್ಯವಸ್ಥಿತವಾಗಿ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಜಿಲ್ಲೆಯ ಜೊತೆ ಕೈ ಜೋಡಿಸುವ ಕೆಲಸವನ್ನ ಇವತ್ತು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಲಸಿಕೆ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ನಮ್ಮ ಖಾದರ್ ಕೊಡ್ತಾ ಇದ್ದಾರೆ. ಆದರೆ ಅದೇ ಖಾದರ್ ಅವರು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಲಸಿಕೆ ಕೇಂದ್ರಕ್ಕೆ ಹೋಗಿ ಲಸಿಕೆಯನ್ನು ಪಡೆದದ್ದು. ಕೇಂದ್ರದ ಎಲ್ಲ ಸಚಿವರು ಇರಬಹುದು, ಪ್ರಮುಖ ಎಲ್ಲ ನಮ್ಮ ರಾಜ್ಯದ ಸಚಿವರು ಇರಬಹುದು, ಪ್ರತಿಯೊಬ್ಬರು ಲಸಿಕಾ ಕೇಂದ್ರಕ್ಕೆ ಹೋಗಿ ಪಡೆದಿದ್ದಾರೆ, ರಾಜ್ಯಾಧ್ಯಕ್ಷರನ್ನ ಸೇರಿಸಿ. ಆದರೆ ಅವರು ತನ್ನ ಮನೆಯಲ್ಲಿ ವೈದ್ಯಾಧಿಕಾರಿಯನ್ನ ಕರೆಸಿ ಲಸಿಕೆಯನ್ನ ಪಡೆದದ್ದು ಮಾತ್ರ ಅಲ್ಲ, 45 ವರ್ಷ ಕೆಳಗಿನ ತನ್ನ ಆಪ್ತ ಸಹಾಯಕರಿಗೆ ಯಾವ ಮಾನದಂಡದಲ್ಲಿ ಲಸಿಕೆ ಕೊಡಿಸಿದ್ದೀರಿ, ಇದಕ್ಕೆ ಖಾದರ್ ಉತ್ತರ ಕೊಡಬೇಕು ಅಥವಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಉತ್ತರ ಕೊಡಬೇಕು. ನಮ್ಮ ಹತ್ರ ಫೋಟೋ ಇದೆ. ಅವರು ಲಸಿಕೆ ತಗೊಳ್ಳುವ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರಿಗೆ ಕೂಡ ಲಸಿಕೆ ವಿತರಣೆ ಮಾಡಿದ್ದನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಂಚಿಕೊಂಡಿದ್ದಾರೆ.